ನಮಸ್ಕಾರ ಸ್ನೇಹಿತರೆ. ಮೊದಲು ಕಪ್ಪು ದಾರವನ್ನು ಎಲ್ಲರೂ ಕಟ್ಟುತ್ತಿದ್ದರು. ಮನೆಯಲ್ಲಿದ್ದ ಅಜ್ಜಿ ಅಥವಾ ತಾತ ಜಾತ್ರೆಗೆ ಅಥವಾ ದೇವಸ್ಥಾನಗಳಿಗೆ ಹೋದಾಗ ಮಕ್ಕಳಿಗೆ ಕಪ್ಪು ದಾರವನ್ನು ಕೈಗೋ ಅಥವಾ ಕಾಲಿಗೋ ಕಟ್ಟುತ್ತಿದ್ದರು. ಯಾಕಂದ್ರೆ ಯಾವುದೇ ಕೆಟ್ಟ ಶಕ್ತಿಯು ಕಣ್ಣು ತಾಗಬಾರದೆಂದು ಅವರ ಇಚ್ಛೆ ಆಗಿತ್ತು. ಕಾಲ ಕಳೆದಂತೆ ಇದೊಂದು ಔಟ್ ಆಫ್ ಫ್ಯಾಷನ್ ಆಗೇ ಹೋಗಿತ್ತು ಸ್ನೇಹಿತರೆ. ಕಟ್ಟಿಕೊಂಡರೆ ಎಲ್ಲರೂ ಹಳ್ಳಿಯ ಮುಖ ಎಂದು ಕರೆಯುತ್ತಾರೆ ಎಂದು ಕೆಲವರು ಕಟ್ಟುತ್ತಲೇ ಇರಲಿಲ್ಲ. ಆದರೆ ಕಾಲ ಕಳೆದಂತೆ ಫ್ಯಾಷನ್ ಕೂಡ ಬದಲಾಗ್ತಾ ಇದೆ ಸ್ನೇಹಿತರೆ. ಇತ್ತೀಚೆಗೆ ಕಪ್ಪು ದಾರ ಕಟ್ಟೋದೇ ಒಂದು ಫ್ಯಾಷನ್ ಆಗಿ ಹೋಗಿದೆ. ಅದರ ಹಿಂದೆ ಅನೇಕ ಉಪಯೋಗಗಳು ಇದೆ ಎಂದು ಹಲವರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಶೋಕಿಗೆ ಧರಿಸಿ ಓಡಾಡುತ್ತಾರೆ. ಈ ಕಪ್ಪು ದಾರವನ್ನು ಕಟ್ಟಿಕೊಂಡರೆ ನಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಈಡೇರುತ್ತವೆ. ಆದರೆ ಎಲ್ಲಿ ಕಟ್ಟಿಕೊಳ್ಳಬೇಕು, ಹೇಗೆ ಕಟ್ಟಿಕೊಳ್ಳಬೇಕು, ಯಾವಾಗ ಕಟ್ಟಿಕೊಳ್ಳಬೇಕೆಂಬ ಪ್ರಶ್ನೆ ಎಲ್ಲರ ಮನದಲ್ಲಿ ಇದ್ದಿದ್ದೇ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಮನುಷ್ಯರಿಗೆ ದೃಷ್ಟಿ ಬಿದ್ದರೆ ಯಶಸ್ಸಿನಿಂದ ಪಾತಾಳಕ್ಕೆ ಇಳಿದು ಬಿಡುತ್ತಾನೆ ಎಂಬುದು ಹಿರಿಯರ ನಂಬಿಕೆ. ಅದಕ್ಕಾಗಿ ಕೆಟ್ಟ ದೃಷ್ಟಿಗಳು ಬೀಳಬಾರದೆಂದು ಹಲವಾರು ರೀತಿಯ ನಂಬಿಕೆಗಳನ್ನು ರೂಢಿಸಿಕೊಳ್ಳುತ್ತಾರೆ ನಮ್ಮ ಜನ. ಮೆಣಸಿನಕಾಯಿಯಲ್ಲಿ ದೃಷ್ಟಿ ತೆಗೆಯುವುದು, ಕುಂಕುಮದ ನೀರು, ಬರಲು, ಇದ್ದಲಿ, ಮೊಟ್ಟೆ ಇತ್ಯಾದಿಗಳಿಂದ ದೃಷ್ಟಿ ತೆಗೆಯುವುದು ಸರ್ವೇ ಸಾಮಾನ್ಯ. ಮನೆಯ ಮುಖ್ಯ ದ್ವಾರಕ್ಕೆ ಕಪ್ಪು ದಾರವನ್ನು ಕಟ್ಟಿದರೆ ಮನೆಯ ಒಳಗೆ ನಕಾರಾತ್ಮಕ ಶಕ್ತಿಗಳು ಬರುವುದಿಲ್ಲವೆಂದು ನಂಬಿಕೆ ಇದೆ. ಇನ್ನು ಕೆಲವರು ವಾಹನಗಳು ಅಪಘಾತ ಆಗದಿರಲಿ ಎಂದು ಕಪ್ಪು ದಾರದಲ್ಲಿ ಅಥವಾ ಬಿಳಿ ದಾರದಲ್ಲಿ ಮೆಣಸಿನಕಾಯಿ, ಲಿಂಬೆಹಣ್ಣು ಕಟ್ಟಿ ವಾಹನದ ಮುಂದೆ ಅದನ್ನು ಕಟ್ಟುತ್ತಾರೆ. ಇದು ಕೂಡ ಒಂದು ಅತ್ಯಂತ ಹಳೆಯ ವಾಡಿಕೆಯಾಗಿದೆ ಸ್ನೇಹಿತರೆ. ನಮಗೆ ಮೊದಲಿನಿಂದಲೂ ಗೊತ್ತಿರುವ ಹಾಗೆ ಕಪ್ಪು ದಾರ ಕಟ್ಟಿಕೊಂಡರೆ ನಮಗೆ ದೃಷ್ಟಿಯಾಗುವುದಿಲ್ಲ ಮತ್ತು ನಮ್ಮ ಮೇಲೆ ಯಾವುದೇ ರೀತಿಯ ಕೆಟ್ಟ ಋಣಾತ್ಮಕ ಶಕ್ತಿಯ ಪ್ರಭಾವ ಬೀಳಬಾರದೆಂದು ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತೇವೆ. ಕಪ್ಪು ದಾರವನ್ನು ಕಟ್ಟುವುದರಿಂದ ಮನಸ್ಸು ಉಲ್ಲಾಸದಿಂದ ಇರುತ್ತದೆ. ಮನಸ್ಸಿನ ಆಸೆಗಳು ಕೂಡ ಬೇಗ ಈಡೇರುತ್ತವೆಂಬ ನಂಬಿಕೆ ದೃಢವಾಗಿದೆ. ಮನುಷ್ಯನ ದೇಹಕ್ಕೆ ಪಂಚಭೂತಗಳು ತುಂಬಾನೇ ಮುಖ್ಯ. ಕೆಲವು ದೃಷ್ಟಿಗಳು, ಕೆಲವು ದುಷ್ಟ ಶಕ್ತಿಗಳು ಈ ಪಂಚಭೂತಗಳು ನಮ್ಮ ದೇಹಕ್ಕೆ ತಲುಪದಂತೆ ತಡೆ ಒಡ್ಡುತ್ತವೆ. ಈ ರೀತಿ ಆಗಬಾರದೆಂದು ಕಪ್ಪು ದಾರವನ್ನು ಕತ್ತಿನಲ್ಲಿ ಕಟ್ಟಿಕೊಳ್ಳಬೇಕು. ಈ ರೀತಿ ಧರಿಸುವುದರಿಂದ ಆ ಕೆಟ್ಟ ದೃಷ್ಟಿ ನಾಶ ಮಾಡಿ ಬರೀ ಧನಾತ್ಮಕ ಶಕ್ತಿಯನ್ನು ಮಾತ್ರ ನಿಮ್ಮ ದೇಹಕ್ಕೆ ತಲುಪುವಂತೆ ಮಾಡುತ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಕಪ್ಪು ದಾರವನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯವನ್ನು ಕೂಡ ನೀವು ಕಾಪಾಡಿಕೊಳ್ಳಬಹುದು. ಅಲ್ಲದೆ ದೇಹದ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳಬಹುದು. ಕಪ್ಪು ದಾರಕ್ಕೆ ಬಿಪಿ ನಿಯಂತ್ರಿಸುವ ಶಕ್ತಿ ಕೂಡ ಇದೆ. ಅಲ್ಲದೆ ಇನ್ನೊಂದು ಹೇಳಿಕೆಯ ಪ್ರಕಾರ ದೇಹದ ತೂಕ ಹೆಚ್ಚಾಗದಂತೆ ಅದು ನೋಡಿಕೊಳ್ಳುತ್ತದಂತೆ. ಒಂದು ವೇಳೆ ದಾರವನ್ನು ಖರೀದಿಸಿ ಅದಕ್ಕೆ 9 ಗಂಟು ಬಿಗಿದು ಶನಿವಾರ ಅಥವಾ ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಕುಂಕುಮ ಹಚ್ಚಿ ಅದನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿದರೆ ಮನೆಯಲ್ಲಿ ಹಣದ ಅಭಾವ ಇರುವುದಿಲ್ಲವೆಂಬ ನಂಬಿಕೆ ಕೂಡ ತುಂಬಾನೇ ಇದೆ. ಹಾಗೆಯೇ ಯಾವ ದೃಷ್ಟಿ ಕೂಡ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲವಂತೆ. ಇನ್ನು ಮಹಿಳೆಯರು ತಮ್ಮ 2 ಕಣ್ಣಿನ ಮಧ್ಯೆ, ಅಂದರೆ ನೇರವಾದ ಹಣೆಗೆ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಣೆಗೆ ಇಟ್ಟುಕೊಳ್ಳುವ ಸಿಂಧೂರಕ್ಕೆ ಬಹಳ ವಿಶೇಷವಾದ ಸ್ಥಾನವನ್ನು ಕೊಡಲಾಗಿದೆ. ಹಾಗಾದರೆ ಹಣೆಗೆ ಸಿಂಧೂರವನ್ನು ಯಾಕೆ ಇಟ್ಟುಕೊಳ್ಳುತ್ತಾರೆ? ಆ ಸಿಂಧೂರದ ಮಹತ್ವ ಏನು?
ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಸಿಂಧೂರಿನ ಬಗ್ಗೆ ಏನೆಲ್ಲ ವಿಶೇಷತೆ ಇದೆ ಎಂದು ಹೇಳಿದ್ದಾರೆ. ಹಾಗೆಯೇ ವೈಜ್ಞಾನಿಕವಾಗಿ ಸಿಂಧೂರನ್ನು ಇಟ್ಟುಕೊಳ್ಳುವುದರಿಂದ ಆಗುವ ಲಾಭಗಳೇನು, ಅದರ ಹಿಂದೆ ಇರುವಂತಹ ಮರ್ಮವೇನು, ಅದರ ಹಿಂದೆ ಇರುವಂತಹ ಮಹತ್ವಗಳೇನು, ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಪುರಾತನ ಕಾಲದವರು ನಮ್ಮ ಮುಖ್ಯ ನರಮಂಡಲವಾದ ನೆತ್ತಿಯ ಎರಡು ಕಣ್ಣು ಹುಬ್ಬುಗಳ ನಡುವೆ ತಿಲಕವನ್ನು ಧರಿಸುತ್ತಿದ್ದರು. ಈ ತಿಲಕವು ನಮ್ಮ ದೇಹದ ಶಕ್ತಿ ಅಪವ್ಯಯ ಆಗದಂತೆ ನೋಡಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅನ್ನುವ ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪುರಾಣ ಕಾಲದಿಂದಲೂ ಇದೆ. ಮುತ್ತೈದೆಯ ಸಂಕೇತವಾದ ಈ ತಿಲಕವನ್ನು ಮಹಿಳೆಯರು ಹಣೆಗೆ ಇಟ್ಟುಕೊಳ್ಳುತ್ತಾರೆ ಮತ್ತು ಸಿಂಧೂರವನ್ನು ಹಣೆಗೆ ಇಟ್ಟುಕೊಂಡರೆ ಋಣಾತ್ಮಕ ಶಕ್ತಿ ನಮಗೆ ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ ಎಂಬ ನಂಬಿಕೆ ಅಗಾಧವಾಗಿದೆ. ಇನ್ನು ಇಷ್ಟೇ ಅಲ್ಲದೆ ಈ ತಿಲಕವನ್ನು ನಮ್ಮ ಏಕಾಗ್ರತೆಯ ಸಂಕೇತ ಎಂದು ಕೂಡ ಹೇಳಲಾಗಿದೆ. ಈ ತಿಲಕವು ನಮ್ಮ ಮುಖದ ರಕ್ತ ಸಂಚಾರವನ್ನು ಸುಗಮ ಮಾಡುತ್ತದೆ ಮತ್ತು ನಮ್ಮ ಮುಖದ ಕಾಂತಿಯನ್ನು ರಕ್ಷಣೆ ಮಾಡುವುದರಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ವಹಿಸುತ್ತದೆ. ಈ ಸಿಂಧೂರ ಅಥವಾ ಹಣೆಯ ಮೇಲಿಡುವಂತಹ ಕುಂಕುಮ ಅತ್ಯಂತ ತೀಕ್ಷ್ಣವಾಗಿರುತ್ತದೆ ಸ್ನೇಹಿತರೆ. ಯಾಕಂದರೆ ನಮ್ಮ ಮಕ್ಕಳ ಬುದ್ಧಿಶಕ್ತಿ ಏನೇ ಮಾಡಿದರೂ ಕೂಡ ಹೆಚ್ಚಾಗುವುದಿಲ್ಲ ಅನ್ನುವರು ಮಕ್ಕಳ ಹಣೆಗೆ ತಿಲಕವನ್ನು ಇಟ್ಟರೆ ಅವರ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಎಂದು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ದೃಷ್ಟಿಯ ಸಂಕೇತವಾಗಿ ಕೂಡ ತಿಲಕವನ್ನು ಬಳಸಲಾಗುತ್ತದೆ. ಹೆಣ್ಣು ಮಕ್ಕಳು ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಮನಸ್ಸಿನಲ್ಲಿ ಇರುವ ಏಕಾಗ್ರತೆ ಕೂಡ ಜಾಸ್ತಿಯಾಗುತ್ತದೆ. ಕೇವಲ ವಿವಾಹಿತರು ಮಾತ್ರವಲ್ಲದೆ ವಯಸ್ಸಿಗೆ ಬಂದಂಥ ಹೆಣ್ಣು ಮಕ್ಕಳು ಕೂಡ ಹಣೆಗೆ ಕುಂಕುಮವನ್ನು ಇಡುವುದು ಶುಭ ಸೂಚಕವಾಗಿದೆ ಮತ್ತು ಕುಂಕುಮ ಹಚ್ಚಿಕೊಳ್ಳದೆ ಇರುವುದು ಅಪಶಕುನ ಎಂದು ನಂಬಲಾಗಿದೆ. ವಿವಾಹಿತ ಹೆಣ್ಣು ಮಕ್ಕಳು ಸಿಂಧೂರವನ್ನು ಮತ್ತು ಕುಂಕುಮವನ್ನು ತಮ್ಮ ಹಣೆಯ ಮೇಲೆ ಇಡುವುದರಿಂದ ಗಂಡನ ಮೇಲೆ ಪ್ರತಿಕೂಲ ಪರಿಣಾಮವೂ ಕೂಡ ಬೀರುತ್ತದೆ ಸ್ನೇಹಿತರೆ. ಒಂದು ಪುರಾಣದ ಪ್ರಕಾರ ಹಣೆಯ ಮೇಲೆ ಸಿಂಧೂರ ಅಥವಾ ಕುಂಕುಮ ಇಡುವುದರಿಂದ ಅವರ ಗಂಡಂದಿರು ಅವರನ್ನು ತುಂಬಾ ಪ್ರೀತಿ ಮಾಡುತ್ತಾರೆ ಎಂದು ನಂಬಲಾಗಿದೆ. ಹಾಗೆಯೇ ಹೆಣ್ಣು ಮಕ್ಕಳು ಹತೋಟಿಯಲ್ಲಿ ಇಡಬಹುದೆಂದು ಅಗಾಧವಾದ ನಂಬಿಕೆಯನ್ನು ಇಡಲಾಗಿದೆ. ಹೆಣ್ಣು ಮಕ್ಕಳು, ಅದರಲ್ಲೂ ವಿವಾಹಿತವಾದ ಹೆಣ್ಣು ಮಕ್ಕಳು ಎಷ್ಟು ದೊಡ್ಡ ಕುಂಕುಮ ಇಡುತ್ತಾರೋ ಅಷ್ಟೇ ಹತೋಟಿಯಲ್ಲಿ ಅವರ ಗಂಡಂದಿರು ಕೂಡ ಇರುತ್ತಾರೆ ಎಂದು ದೃಢವಾದ ನಂಬಿಕೆ ಇದೆ. ಕುಂಕುಮ ಇಡುವುದು ಕೂಡ ಒಂದು ಚಾತುರ್ಯತೆಯನ್ನು ಹೊಂದಿದೆ ಸ್ನೇಹಿತರೆ. ಕುಂಕುಮವನ್ನು ಹಣೆಯ ಮೇಲೆ ಇಡುವಾಗ ಸರಿಯಾಗಿ ಇಟ್ಟುಕೊಳ್ಳಬೇಕು. ಅದಕ್ಕೂ ಕ್ರಮಬದ್ಧವಾದ ಒಂದು ಸಂಪ್ರದಾಯವಿದೆ. ಹೌದು, ಮಹಿಳೆಯರು ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಆತುರ ಪಡಬಾರದು ಮತ್ತು ಸರಿಯಾಗಿ ಹಣೆಯ ಮಧ್ಯದಲ್ಲಿ ಕುಂಕುಮವನ್ನು ಇಟ್ಟುಕೊಳ್ಳಬೇಕು. ಆತುರದಲ್ಲಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಂಡರೆ ಪತಿಯ ಜೊತೆ ಜಗಳವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಕಂಡು ಕಾಣದಂತೆ ಅತಿ ಚಿಕ್ಕದಾಗಿ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬಾರದು ಮತ್ತು ಇದು ಪತಿಯೊಂದಿಗಿನ ಸಂಬಂಧವನ್ನು ಕೂಡ ಹಾಳು ಮಾಡುತ್ತದೆ ಎಂದು ನಂಬಲಾಗಿದೆ. ಪ್ರತಿದಿನ ಹಣೆಗೆ ಕುಂಕುಮ ಇಡುವ ಮಹಿಳೆಯರಿಗೆ ದೇವರ ಆಶೀರ್ವಾದ ಸದಾ ಇರುತ್ತದೆ. ನಮ್ಮ ರಕ್ತ ಸಂಚಾರವನ್ನು ವೃದ್ಧಿಸುವುದರಲ್ಲಿ ಈ ತಿಲಕ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ಗೋಸ್ಕರ ಎಷ್ಟೋ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನೇ ಹಚ್ಚಿಕೊಳ್ಳುವುದಿಲ್ಲ.
ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೂ ಸಹಿತ ಈ ಸ್ಟ್ರೆಸ್ ಅನ್ನೋ ಪದ ತುಂಬಾನೇ ಕಾಡುತ್ತದೆ. ಇದರಿಂದಾಗಿ ಗಂಡ ಹೆಂಡಂದಿರ ನಡುವೆ ಅತಿಯಾದ ಜಗಳವಾಡಿ ಡೈವರ್ಸ್ಗೆ ಕೂಡ ತಿರುಗುವ ಸಂದರ್ಭಗಳು ಜಾಸ್ತಿ ಆಗುತ್ತಿವೆ. ಫ್ಯಾಷನ್ ಏನೇ ಇದ್ದರೂ ಕೂಡ ನಮ್ಮ ಸಂಪ್ರದಾಯವನ್ನು ನಾವು ಪಾಲಿಸಬೇಕೆನ್ನುವುದಕ್ಕೆ ಹಣೆ ಮೇಲಿಡುವಂತಹ ಕುಂಕುಮವೇ ಒಂದು ಅತ್ಯುತ್ತಮ ಸಾಕ್ಷಿಯಾಗಿದೆ ಸ್ನೇಹಿತರೆ. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ.